ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಅಲ್ಲಿ ಅಂದರೆ ಲಕ್ಷದೀಪೋತ್ಸವದ ವಸ್ತು ಪ್ರದರ್ಶನದ ಮಳಿಗೆಯಲ್ಲಿ ಈ ಸಲ ಮೀನು ಸಿಗ್ತಾ ಇದೆ. ಭಾಳ ವಿಶೇಷ ಇದು, ಮೀನು ಸಿಗ್ತಾ ಇದೆ ಅಂತ ನೋಡಿ. ಆದರೆ ಮೀನು ಅಂತ ಹೇಳಿದರೆ ನೀವು ಪದಾರ್ಥ ಮಾಡುವಂಥ ಮೀನಲ್ಲ, ಅಥವಾ ನೀವು ಯಾವುದೋ ಪದಾರ್ಥ ಮಾಡಲಿಕ್ಕೆ ಇರುವಂಥ ಮೀನಲ್ಲ. ಮೀನಿನ ಜೊತೆ ವಿವಿಧ ಪೂಜಿಗಳು ಕೂಡ ಸಿಗ್ತವೆ. ನೋಡಿ, ಇಲ್ಲಿ ವಿಶೇಷ ಆಕರ್ಷಣೀಯ ಮೀನುಗಳಿದ್ದಾವೆ, ಬೇರೆ ಬೇರೆ ಟೈಪ್ನ ಮೀನುಗಳು. ನೋಡಿ, ಇಲ್ಲಿ ಒಂದು ದೊಡ್ಡ ಮೀನಿದ್ದಾವೆ, ಬಹಳ ಆಕರ್ಷಣೀಯ ಮೀನು, ಅಕ್ವೇರಿಯಂನಲ್ಲಿ ಇಡಬಹುದಾದಂಥ ಮೀನುಗಳಿದ್ದಾವೆ. ಎಲ್ಲರೂ ಕಡಿಮೆ ರೇಟ್ನಿಂದ ಜಾಸ್ತಿ ರೇಟ್ನವರೆಗೂ, ಅಂದರೆ ನೋಡಿ ಇಲ್ಲಿ ಅಕ್ವೇರಿಯಂಗೆ ಬೇಕಂತ ಮೀನುಗಳನ್ನು ಇಡುವಂಥ ಹೂಜಿಗಳನ್ನು ಕೂಡ ಇಲ್ಲಿ ಇಡಲಾಗಿದೆ. ಮತ್ಸ್ಯಕನ್ಯಾ ಅಂತ ಇದರ ಹೆಸರು. ನೋಡುವ, ಎಲ್ಲ ಮೀನುಗಳನ್ನೊಮ್ಮೆ ನೋಡ್ಕೊಂಬರುವ, ಆನಂತರ ಈ ಅಂಗಡಿಯವ್ರನ್ನ ಮಾತಾಡಿಸುವ. ನೋಡಿ, ಇಲ್ಲೊಂದು ಬಹಳ ಚಿಕ್ಕ ಮೀನು, ನೋಡಿ 2 ಮೀನನ್ನು ಇಟ್ಟಿದ್ದಾರೆ, ಭಾಳ ವಿಶೇಷ ಆಕರ್ಷಣೀಯವಾದಂಥ ಮೀನು. ಆನಂತರ ಬೇರೆ ಬೇರೆ ಮೀನನ್ನು ನೀವು ನೋಡ್ಬೋದು. ಬಹಳ ವಿಶೇಷವಾಗಿ ಧರ್ಮಸ್ಥಳ ಲಕ್ಷದೀಪೋತ್ಸವದಲ್ಲಿ ಮೀನು ಸಿಗ್ತಾ ಇದೆ ಅಂತ. ಮೀನು ಅಂತೇಳಿದರೆ ಆಕರ್ಷಣೀಯ ಮೀನು ಸಿಗ್ತಾ ಇದೆ. ನೋಡಿ, ಬೇರೆ 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 ಎಷ್ಟು ಟೈಪ್ ಇದು ಸಿಗುತ್ತೆ, ಏನು ಸಿಗುತ್ತೆ ಎಲ್ಲ ಕೂಡ ನಾನು ನಿಮಗೆ ಈಗ ವಿವರಿಸ್ತೇನೆ. ಅವ್ರು ಹೇಳ್ತಾರೆ ನಮಗೆ. ಅತಿ ದೊಡ್ಡ ಮೀನು ಎಲ್ಲಿದೆ? ಅತಿ ದೊಡ್ಡದು ಈಗ ಇರುವಂಥದ್ರಲ್ಲಿ ದೊಡ್ಡ ಮೀನು ಇದೆಯಾ? ಇರುವಂಥದ್ರಲ್ಲಿ ದೊಡ್ಡ ಮೀನಿದೆ ನೋಡಿ. ಏನಿದು? ಕೋಯಿ. ನೋಡುವ ಏನೆಲ್ಲ ಇದೆ ಅಂತ ಕೇಳುವ. ಈಗ ಸರ್, ನಿಮ್ಮಲ್ಲಿಗೆ ಬರಬೇಕು ಜನ ಅಂತಂದರೆ ಏನೆಲ್ಲ ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ಫಿಶ್ ಅದಕ್ಕೆ ಬೇಕಾಗುವಂಥ ಐಟಮ್ ಎಲ್ಲ ಇದೆ. ಏನಿಲ್ಲ? ಬೌಲ್, ಸಣ್ಣದಾಗಿ ಸಾಕುವಂಥ ಬೌಲಲ್ಲಿ ಈ ಗಪ್ಪಿ ಫಿಶ್ ಮರಿಡುವಂಥ ಆ ಫಿಶ್ ಕೂಡ ಇದೆ. ಅದರಲ್ಲಿ ಫೈಟರ್ ಫಿಶ್ ಅಂತೇಳಿ. ಯಾವುದು ತೋರಿಸಿ. ನೋಡಿ, ಇದು ಫೈಟರ್ ಫಿಶ್. ಇದು ಮೇಂಟೆನೆನ್ಸ್ ಕೂಡ ಕಡಿಮೆ, 15 ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡೋದು, ಮತ್ತು ಫುಡ್ಡು ಮಾತ್ರ ಕಡಿಮೆ, 1-2 ದಿವಸ. ಒಂದು ತಿಂಗಳವರೆಗೂ ಇದು ನೀರು ಚೇಂಜ್ ಮಾಡಿದ್ರೆ ಏನಾಗೋದಿಲ್ಲ. ತುಂಬ ಒಂದು 5 ವರ್ಷ 6 ವರ್ಷವರೆಗೆ ಇದು ಜೀವಂತವಾಗಿರ್ತದೆ. ಬೇರೆ ಅದು ಗೋಲ್ಡ್ ಫಿಶ್ ಅಂತೇಳಿ, ಇದು ರೆಡ್ ಕ್ಯಾಪು ಗೋಲ್ಡ್ ಫಿಶಲ್ಲಿ. ಕಾಸ್ಟ್ಲಿ ಫಿಶ್ ಎಷ್ಟಿದೆ? ಕಾಸ್ಟ್ಲಿ ಅಂತ ಹೇಳಿದ್ರೆ ಎಷ್ಟರದ್ದು? ಒಂದು ಸ್ವಲ್ಪ ಕಾಸ್ಟ್ಲಿ ಫಿಶ್ ತೋರಿಸಿ, ಅದು ಎಷ್ಟರದ್ದು ನೋಡುವ. ಇದೊಂದು 1,000 ರೂಪಾಯಿ ಈ ಫಿಶ್ಗೆ. 1,000 ರೂಪಾಯಿ ಒಂದಕ್ಕೆ. ಹೌದು, ಫ್ಲೋರಾನ್ ಅಂತೇಳಿ ಫಿಶ್ ಇದು. ಏನಿದು? ಫ್ಲೋರಾನ್ ಫಿಶ್. ನೋಡಿ, ಇದಕ್ಕೆ 1,000 ರೂಪಾಯಿ ಕೊಡಿ. ನೋಡಿ, ಇದಕ್ಕೆ 1,000 ರೂಪಾಯಿ ಒಂದೇ ಮೀನು. ಇದು ಎಂತ, ಏನು ವಿಶೇಷ ಏನಿದ್ರದ್ದು? ತುಂಬ ಇದು ಆ್ಯಕ್ಟಿವ್ ಆಗಿರ್ತದೆ, ತುಂಬ ಆ್ಯಕ್ಟಿವ್ ಆಗಿರ್ತದೆ ಅಂತ. ನೋಡಿ, ಆ ಫಿಶ್ ತೋರಿಸಿ ಸುದರ್ಶನ್. ನೋಡಿ, ಇದು ತುಂಬ ಆ್ಯಕ್ಟಿವ್ ಆಗಿರ್ತದೆ, ನೋಡಲಿಕ್ಕೂ ಚಂದ. 1,000 ರೂಪಾಯಿ ಒಂದು ಮೀನಿಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬಹಳ ವಿಶೇಷ. ಮತ್ತು ಇದ್ರ ಜೊತೆಗೆ ಹೂಜಿ, ಇದನ್ನು ಕೂಡ ಮಾರಾಟ ಮಾಡ್ತೀರಲ್ಲ ನೀವು? ನೋಡಿ, ಇದನ್ನು ಕೂಡ ಮಾರಾಟ ಮಾಡ್ತಾರೆ. ನೋಡಿ, ಬೇರೆ ಬೇರೆ ಮೀನುಗಳಿದೆ. ಆ ಬಾಟ್ಲಿ ತೋರಿಸಿ ಸರ್, ನೋಡಲಿ. ಈ ಬಾಟ್ಲಿಯಲ್ಲೂ ಕೂಡ ನೀವು ಮೀನು ಸಾಕ್ಬೋದು. ನೋಡಿ, ಇಲ್ಲಿ ಈ ಬಾಟ್ಲಿ ಎಲ್ಲೂ ಕೂಡ ಮೀನು ಸಾಕ್ಬೋದು. ಇಂಥ ಬಾಟ್ಲಿಗಳು ಇದ್ದಲ್ಲಿ ಮೀನು ಇಲ್ಲಿಂದ ತಗೊಂಡು ಹೋದರೆ ನೀರು ಹಾಕಿ ಮೀನು ಸಾಕ್ಬೋದು. ಸರ್, ತಗೊಳ್ಳಿ. ಹೇಗಿದೆ ಡಿಮ್ಯಾಂಡ್, ಹೇಗಿದೆ? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ನಮ್ಮದೆಲ್ಲ ಮತ್ಸ್ಯಕನ್ಯಾ ಅಕ್ವಾಫಾರ್ಮ್ ಅಂತ ಕಾರ್ಕಳ. ನಾವು ತುಂಬ ರೇಟೆಲ್ಲ ತುಂಬ ಕಡಿಮೆಯಲ್ಲಿ ಕೊಡ್ತೇವೆ ನಾವು. ಅದರಿಂದ ತುಂಬ ಜನ ಎಲ್ಲ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಈಗ ಏನು, ಎಷ್ಟು ಜನ ಇವತ್ತು ತಗೊಂಡು ಹೋದ್ರು, ಮತ್ತು ಅದಕ್ಕೆ ಬೇಕಾದ ಫುಡ್ ಎಲ್ಲ ನೀವು ಸಪ್ಲೈ ಮಾಡ್ತೀರಾ? ಎಲ್ಲ ಸಪ್ಲೈ ಮಾಡ್ತೇವೆ, ನಮ್ಮದೇ ಫುಡ್ಸ್ ಎಲ್ಲ ಇದೆ. ಮತ್ಸ್ಯಕನ್ಯಾ ಅಕ್ವಾಫಾರ್ಮ್ ಅಂತೇಳಿ ನಾವೇ ಫುಡ್ಡನ್ನು ರೆಡಿ ಮಾಡಿಬಿಟ್ಟು ನಾವೇ ಸೇಲ್ ಮಾಡ್ತೇವೆ. ಇದೆಲ್ಲ ಆಲ್ಮೋಸ್ಟ್ ಪ್ರೊಡಕ್ಷನ್ ಎಲ್ಲ ಕೆಲವು ನಾವೇ ಮಾಡ್ತೇವೆ. ಈ ಫೈಟರ್ ಫಿಶ್ ಎಲ್ಲ ನಾವೇ ಬ್ರೀಡಿಂಗ್ ಎಲ್ಲ ನಾವೇ ಮಾಡ್ತೇವೆ. ಇದನ್ನೆಲ್ಲ ಬ್ರೀಡಿಂಗ್ ಕೂಡ ನೀವೇ ಮಾಡೋದು? ಹೌದು, ನಾವೇ ಬ್ರೀಡ್ ಮಾಡೋದು, ನಾವೇ ಬ್ರೀಡಿಂಗ್ ಮಾಡ್ತೀರಿ. ನಾವು ನಮಗೆ ಬೇಕಾದದನ್ನು ಜಾಸ್ತಿಯಾಗಿ ಮಾಡ್ತೇವೆ, ಒಂದು 5-6 ವೆರೈಟಿ ಮಾಡ್ತೇವೆ ಅಷ್ಟೇ. ನಮ್ಗೆ ಯಾವುದು ಜಾಸ್ತಿ ಡಿಮಾಂಡ್ಸ್ ಇರ್ತದೆ ಅದನ್ನು ಮಾತ್ರ ಮಾಡ್ತೇವೆ. ಈಗ ನಿಮ್ಮಲ್ಲಿ ಸ್ಪೆಷಲ್ ಭಾರಿ ಡಿಮ್ಯಾಂಡ್ ಇರೋ ಫಿಶ್ ಯಾವುದು? ನಮ್ಮ ಹತ್ರ ಹೊಸದಂದರೆ ಹೋಗ್ತಾರಲ್ಲ ಎಸ್, ಯಾವುದು? ಈ ಫಿಶ್ ಸ್ವಲ್ಪ ಕೆಳಗೆ ಇಲ್ಲಿ. ಈ ಫಿಶ್ ಎಲ್ಲ ಸ್ವಲ್ಪ ಜಾಸ್ತಿ ಡಿಮಾಂಡ್ಸ್ ಇರ್ತದೆ, ಕಲರ್ ವಿಡೋಸ್. ಮತ್ತು ಇದೆಲ್ಲ ನೇಟಿವ್ ಫಿಶ್. ಹೋಗರ್ಲೆ ನೋಡಿ, ಇನ್ನೊಂದು ತೋರಿಸಿದ್ದಾರೆ. ಇದೆಲ್ಲ ನದಿಯ ಮೀನುಗಳಿದು. ನದಿಯ ಮೀನುಗಳು ತುಂಬ ರಿಕ್ವೈರ್ಮೆಂಟ್ ಇರುವಂಥದ್ದು ಅಕ್ವೇರಿಯಮಲ್ಲಿ. ಇದೆಲ್ಲ ಟ್ರೀಟ್ಮೆಂಟ್ ಮಾಡಿ ನಾವು ಅಕ್ವೇರಿಯಂ ಶಾಪ್ನವರಿಗೆಲ್ಲ ಕೊಡ್ತೇವೆ. ಮತ್ತು ನಾವು ಕೂಡ ಕಸ್ಟಮರ್ ತಗೊಂಡೋಗಿ ಬಾವಿಗೆ ಮತ್ತೆ. ಹೌದೌದು, ಇದು ಫಿಲೋಮೆಂಟ್ ಬರ್ಬ್ ಅಂತೇಳಿ, ಮಸ್ಕಾರ ಬರ್ಬ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಎಕ್ಸ್ಪೋರ್ಟಲ್ಲಿ ಕೂಡ ಎಕ್ಸ್ಪೋರ್ಟ್ ಕೂಡ ಆಗ್ತದೆ ಇದು. ಹೌದೌದು, ಇದಕ್ಕೆ ಆಗುಂಬೆ ಹೇಳಿ. ಹೌದೌದು, ಅಂದರೆ ಒಂದೊಂದು ನದಿಯಲ್ಲಿ ಬೇರೆ ಬೇರೆ ಥರದ ಮೀನು ಬರ್ತದೆ. ಇದರಲ್ಲಿ ಮಸ್ಕಾರ ಅಂದರೆ ತುಂಬ ಚೆನ್ನಾಗಿರ್ತದೆ, ರೆಡ್ ಲಿಪ್ ಎಲ್ಲ ಬಂದುಬಿಟ್ಟು ಕಣ್ಣತ್ರ ಕಪ್ಪು ಎಲ್ಲ ಇರ್ತದೆ. ಹೌದು. ಬೇರೆ ಬೇರೆ ಯಾವುದಾದ್ರು ಒಂದು ತೋರಿಸಿ ನೋಡುವ, ಕಲರ್ ಇರೋದು. ಎಸ್, ನೋಡಿ, ಇನ್ನೊಂದು ಇದು ಸರಣ ಗೋಲ್ಡ್ ಅಂತೇಳಿ, ಸರಸ ಗೋಲ್ಡು ತುಂಬ ಚೆನ್ನಾಗಿದೆ. ಡಬಲ್ ಕಲರ್ ಎಲ್ಲ ಬಂದುಬಿಟ್ಟು ಜಾಸ್ತಿ ಕಲರ್ಸ್ ಎಲ್ಲ ಇದು.
ಇದಕ್ಕೆ ಜಾಸ್ತಿ ಕಾಸ್ಟ್ ಇಲ್ಲ, 300 ರುಪೀಸ್ 350 ರುಪೀಸ್ ಎಲ್ಲ ಇರುತ್ತೆ. ಓಕೆ, 1,000 ರೂಪಾಯಿದೊಂದು ತೋರಿಸಿದ್ರು. ಹೌದು, ಮತ್ತು ತುಂಬ ಅದು 2,500 ಫ್ಲೋರನ್ ತೋರಿಸ್ಬೋರಾ? ಎಸ್, ಇಲ್ಲ, 2,600 ರುಪೀಸ್. 2,000 2,600 ಸೈಜ್ ಮೇಲೆ ಡಿಪೆಂಡಬಲ್. 5,000 1,000 5,000 ರುಪೀಸ್ವರೆಗೆ ಇದೆ. ಓಕೆ, 2,600 ಇದೆಯಾ ನಿಮ್ಮ ಹತ್ರ? ಇದೆ ಇದೆ. ಇದು ಈ ವೆರೈಟೀಸ್ ಎಲ್ಲ ಇದರಲ್ಲಿ ಬೇರೆ ಬೇರೆ ಬರ್ತದೆ. 2,600, 1,000, ಆಲ್ಮೋಸ್ಟ್ ನಾವು ಇದೆಲ್ಲ 2,000ಕ್ಕೆಲ್ಲ ಕೊಟ್ಬಿಡ್ತೇವೆ. ಓಕೆ, ಎಸ್, ಥ್ಯಾಂಕ್ ಯು. ಇದು ಮತ್ಸ್ಯ ಕನ್ಯಾ ಅನ್ನುವಂಥ ಶಾಪು, ಬಹಳ ವಿಶೇಷವಾಗಿ ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇರುವಂಥ ಶಾಪ್ ಇದು. ಯಾಕೆಂತಂದರೆ ಇಲ್ಲಿ ಈ ಶಾಪಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಯಾಕಂತಂದರೆ 300 ರೂಪಾಯಿಂದ ಹಿಡಿದು 2,500 ತನಕ 5,000 ತನಕದ ಮೀನುಗಳು ಕೂಡ ಲಭ್ಯವಿದೆ. ನೀವು ನಿಮ್ಮ ಮನೆಗೆ ಅಕ್ವೇರಿಯಂಗಿಡುವಂತಹ ಮೀನುಗಳನ್ನು ತೆಗೆದುಕೊಂಡು ಹೋಗುವುದಿದ್ರಲ್ಲಿ ಖಂಡಿತವಾಗಿಯೂ ಈ ಮೀನುಗಳನ್ನು ಪರ್ಚೇಸ್ ಮಾಡ್ಬೋದು. ಸುದರ್ಶನ್ ಕನ್ಯಾ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.